75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಡೀ ದೇಶ ಅತ್ಯಂತ ಸಂಭ್ರಮ ಮತ್ತು ಖುಷಿಯಿಂದ ಆಚರಿಸಿರಬೇಕಾದ್ರೆ ನಮ್ಮ ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹ ಮತ್ತು GR ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮತ್ತು GR ಎಜುಕೇಷನ್ ಟ್ರಸ್ಟ್ ವತಿಯಿಂದ 3 ಶ್ರೇಷ್ಠ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಮೆಡಿಕಲ್ ಕಾಲೇಜು ವತಿಯಿಂದ GR ಮೆಡಿಕಲ್ ಕಾಲೇಜು ವತಿಯಿಂದ ಸುಮಾರು 75 ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಾವು ಆಯೋಜಿಸಲಿಕ್ಕಿದ್ದೇವೆ. ಈ ಶಿಬಿರದಲ್ಲಿ ಎಲ್ಲ ತಜ್ಞ ವೈದ್ಯರುಗಳು ಆಯಾ ಪ್ರದೇಶದಲ್ಲಿ ಉಚಿತವಾದ ಸೇವೆಯನ್ನು ನೀಡಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಎರಡನೇ ವಿಷಯವಾಗಿ ಸುಮಾರು 75 ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿಯಲ್ಲಿ ಪ್ರವೇಶವನ್ನು ಕೊಡುವ ತೀರ್ಮಾನವನ್ನು ಮಾಡಿದ್ದೇವೆ. ಇಂಜಿನಿಯರಿಂಗು, ಫಿಸಿಯೋಥೆರಪಿ, ಹೋಟೆಲ್ ಮ್ಯಾನೇಜ್ಮೆಂಟು, ಇಂಟೀರಿಯರ್ ಡಿಸೈನ್, ಫ್ಯಾಷನ್ ಡಿಸೈನ್ ಇಂಥ ಕೋರ್ಸುಗಳಲ್ಲಿ 2000 ಒಳಗೆ CET ರ್ಯಾಂಕಿಂಗ್ ಇರುವವರಿಗೆ 100% ವಿನಾಯಿತಿಯನ್ನು, 2000ರಿಂದ 5000 ರ್ಯಾಂಕ್ ಇರುವವರಿಗೆ 75% ವಿನಾಯಿತಿಯನ್ನು, 5000ರಿಂದ 10000 ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳಿಗೆ 50% ವಿನಾಯಿತಿಯನ್ನು ಘೋಷಣೆಯನ್ನು ಮಾಡಿದ್ದು. ಈ ಬಗ್ಗೆ ಸಲಹೆಯನ್ನು ಕೊಡಲಿಕ್ಕೆ ಒಂದು ಸಲಹಾ ಸಮಿತಿಯನ್ನು ಈಗಾಗಲೇ ರಚನೆಯನ್ನು ಮಾಡಲಾಗಿದ್ದು, ಕಣ್ಣೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾಗಿರುವಂಥ ಡಾಕ್ಟರ್ ಅಬ್ದುಲ್ ರಹಿಮಾನ್ ಅವರು, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವಂಥ ಮಾಜಿ ಉಪಕುಲಪತಿಗಳಾಗಿರುವಂಥ ಡಾಕ್ಟರ್ ಶಿವಲಿಂಗನ್ ಅವರು, ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ MB ಪುರಾಣಿಕ್ ಅವರು, ಬಿಷಪ್ರ ಮಾಜಿ PRO ಆಗಿರುವಂಥ ಮಾರ್ಸೆಲ್ ಮಂತೂರಿ ಅವರು ಈ ಸಮಿತಿಯ ಸದಸ್ಯರಾಗಿದ್ದು, ಸಾಮಾಜಿಕ ನ್ಯಾಯದ ನಿಟ್ಟಿನಲ್ಲಿ ಹರಿಜನ, ಗಿರಿಜನ, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ರೈತರ, ಮಿಲಿಟರಿ ಸೇವೆಯಲ್ಲಿ ಇರುವವರ, ಅಧ್ಯಾಪಕರ ಮತ್ತು ಪತ್ರಕರ್ತರ ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗುವುದು. ಮೂರನೇ ಘೋಷಣೆಯಾಗಿ ಸುಮಾರು 75 ಜನ ಸಾಧಕರನ್ನು, ವಿಶೇಷವಾಗಿ ಶಿಕ್ಷಕರನ್ನು ಮತ್ತು ವಿವಿಧ ಸ್ತರಗಳಲ್ಲಿ ಸೇವೆಯನ್ನು ಸಲ್ಲಿಸುವ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಿದ್ದೇವೆ. ಈ ಸಾಧಕರನ್ನು ಗುರುತಿಸಿ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಉನ್ನತ ಮಟ್ಟದ ಸಲಹಾ ಸಮಿತಿಯನ್ನು ಈಗಾಗಲೇ ಘೋಷಿಸಲಾಗಿದ್ದು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾಗಿರುವಂಥ ಡಾಕ್ಟರ್ ಬಲವೀರ್ ರೆಡ್ಡಿ ಅವರು, ಅದೇ ರೀತಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ರಮಾನಂದ್ ಶೆಟ್ಟರು, ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತಯ್ಯ ಅವರನ್ನು ಸಮಿತಿಯನ್ನು ರಚಿಸಲಾಗಿದ್ದು, ಸ್ವಾತಂತ್ರ್ಯದೊಂದಿಗೆ ಎಲ್ಲರನ್ನೂ ಸೇರಿಸಿಕೊಂಡು ಹೋಗುವಂಥ ಸಂವಿಧಾನ ಮತ್ತು ಕಾನೂನು ಚೌಕಟ್ಟಿನೊಳಗೆ ನಾವೆಲ್ಲರೂ ಬಂಧುಗಳು ಹೇಳುವ ಘೋಷವಾಕ್ಯದೊಂದಿಗೆ ವಿವಿಧತೆಯಲ್ಲಿ ಏಕತೆಯನ್ನು ನಿಜವಾಗಿ ಆಚರಿಸುವುದೊಂದಿಗೆ ಸಮಾಜ ಸೇವೆಯನ್ನು ನಾವು ಮಾಡುವ ಮುಖಾಂತರ ಇತರರಿಗೂ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡೋದು ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿರುವ ಉದ್ದೇಶ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ.